ಶಾಲೆಗಳಲ್ಲಿ ಮಕ್ಕಳಿಗೆ ಭಗವದ್ಗೀತೆ ಶಿಕ್ಷಣ ನೀಡುವುದಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ. ಅವರು ಯಾವುದನ್ನ ಬೇಕಾದರೂ ಹೇಳಿಕೊಡ್ಲಿ, ಆದರೆ ನೈತಿಕ ಶಿಕ್ಷಣ ಬೇಕು. ಮುಖ್ಯವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ರಾಜ್ಯ ಸರ್ಕಾರ ಮುಂದಾಗಲಿ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಮಂಗಳೂರು ಏರ್ಪೋರ್ಟ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಧ್ಯಮಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದರು. ರಾಜ್ಯ ಸರ್ಕಾರ ಮಕ್ಕಳಿಗೆ ಭಗವದ್ಗೀತೆಯನ್ನ ನೈತಿಕ ಶಿಕ್ಷಣವನ್ನಾಗಿ ಮಾಡಲು ಮುಂದಾಗಿದೆ ಎನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು ಮಾರುಕಟ್ಟೆಗೆ ಅನುಗುಣವಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದು ಅಗತ್ಯವಾಗಿದೆ. ಸರ್ಕಾರ ಈ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ. ಆದರೆ ನಾವು ಮನೆಯಲ್ಲಿ ಮಕ್ಕಳಿಗೆ ಭಗವದ್ಗೀತೆ ಹೇಳಿಕೊಡ್ತಾರಲ್ವಾ, ನೈತಿಕ ಶಿಕ್ಷಣ ಬೇಕು. ಹಾಗಂತ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ಬಾರದು. ನಾನು ಬೈಬಲ್ಗೆ ಕುರಾನ್ಗೆ ಯಾವುದಕ್ಕೂ ವಿರೋಧ ಅಲ್ಲ ಅಂತ ಹೇಳಿದ್ರು. ನಾವೆಲ್ಲರೂ ಒಟ್ಟಿಗೆ ಸಹಬಾಳ್ವೆಯಿಂದ ಇರಬೇಕು. ಸಹಿಷ್ಣುತೆ ಸಹಬಾಳ್ವೆಯಲ್ಲಿ ನಾವು ನಂಬಿಕೆ ಇಟ್ಟವರು ನಾವು ಅಂತ ಹೇಳಿದ್ರು. ಕಾಶ್ಮೀರಿ ಚಲನಚಿತ್ರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು ಕಾಶ್ಮೀರದಲ್ಲಿ ಏನಾಗಿದೆ ಎನ್ನೋ ಸತ್ಯವನ್ನ ಜನರಿಗೆ ತೋರಿಸಿ, ಸಿನಿಮಾ ಏನ್ ತೋರಿಸಿದೆ ಮುಖ್ಯ ಅಲ್ಲ, ನಾನು ಸಿನಿಮಾ ನೋಡಲ್ಲ, ಅದನ್ನ ನೋಡ್ಲೇಬೇಕು ಅಂತ ಏನಿದೆ ಇಲ್ವಲ್ಲ ಅಂತ ಹೇಳಿದ್ರು. ಪಂಚರಾಜ್ಯ ಚುನಾವಣೆ ಬಳಿಕ ಕಾಂಗ್ರೆಸ್ ಪಕ್ಷ ಹಿಂದುತ್ವದ ವಿಚಾರದಲ್ಲಿ ಮೃದು ಧೋರಣೆ ತಳೆದಿದೆಯೇ ಎನ್ನುವ ವಿಚಾರದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವವೂ ಅಲ್ಲ, ಹಾರ್ಡ್ ಹಿಂದುತ್ವವೂ ಅಲ್ಲ, ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ಕೊಡ್ತೀವಿ ಅಂತ ಹೇಳಿದ್ರು. ನೈತಿಕ ವಿದ್ಯೆ ಕಲಿಸಲಿಕ್ಕೆ ನಮ್ದೇನು ತಕರಾರಿಲ್ಲ. ಈ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಸೆಕ್ಯುಲರಿಸಮ್. ಗೊತ್ತಾಯ್ತಲ್ಲ, ಭಗವದ್ಗೀತೆನಾದ್ರು ಹೇಳ್ಕೊಡ್ಲಿ, ಕುರಾನ್ ಆದ್ರೂ ಹೇಳ್ಕೊಡ್ಲಿ, ಬೈಬಲ್ ಆದರೂ ಹೇಳ್ಕೊಡ್ಲಿ, ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಬಟ್ ಪ್ರೊವೈಡೆಡ್ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತಿಮವಾಗಿ. ಇವತ್ತಿನ ಮಾರ್ಕೆಟ್ ಏನಿದೆ, ಮಾರ್ಕೆಟ್ಗೆ ಅನುಗುಣವಾಗಿ ನಾವು ವಿ ಮಸ್ಟ್ ಗಿವ್ ದೆಮ್ ಕ್ವಾಲಿಟಿ ಎಜುಕೇಷನ್. ಮಕ್ಕಳನ್ನ ಕ್ವಾಲಿಟಿ ಎಜುಕೇಷನಿಂದ ವಂಚಿತರಾಗಿ ಮಾಡಬೇಕಾದಂಥ ಅಗತ್ಯ ಇಲ್ಲ. ಭಗವದ್ಗೀತೆ ಇನ್ನೂ ಸರ್ಕಾರ ಏನು ತೀರ್ಮಾನ ಮಾಡಿಲ್ಲ, ಗುಜರಾತ್ನಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಭಗವದ್ಗೀತೆ ಹೇಳಿದ್ರೆ ನಮ್ಮ ಭಗವದ್ಗೀತೆ ಮನೇಲಿ ಹೇಳ್ಕೊಡಲ್ವಾ? ದೇವ್ರ ಬಗ್ಗೆ ಹೇಳಲ್ವ ಮನೆಯಲ್ಲಿ? ನಮಗೆಲ್ಲ ಹೇಳ್ಕೊಟ್ಟಿಲ್ವ? ಆರ್ ಯು ನಾಟ್ ಎ ಹಿಂದೂ? ಆಮ್ ಐ ನಾಟ್ ಎ ಹಿಂದೂ? ಇವೆಲ್ಲ ಹೇಳ್ಕೊಟ್ಟಿದ್ದಾರೆ. ರಾಮಾಯಣ, ಮಹಾಭಾರತ ಇವೆಲ್ಲ ಮನೇಲಿ ಹೇಳ್ಕೊಟ್ಟಿರ್ತಾರೆ. ನಾಟಕಗಳೆಲ್ಲ ಆಡ್ತಾರೆ, ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲೂ ಆಡ್ತಾರೆ. ಅವೆಲ್ಲ ಕೇಳಿದ್ವಲ್ಲ. ಸೊ ನೈತಿಕ ಶಿಕ್ಷಣ ಬೇಕು. ಹಾಗಂತೇಳಿ ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವುದೂ ಕೂಡ ನಡ್ಕೊಳ್ಬಾರ್ದು ಅಷ್ಟೇ. ನಾನು ಐ ಆಮ್ ನಾಟ್ ಎಗ್ನೆಸ್ಟ್ ಭಗವದ್ಗೀತೆ, ಐ ಆಮ್ ನಾಟ್ ಎಗ್ನೆಸ್ಟ್ ಬೈಬಲ್, ಐ ಆಮ್ ನಾಟ್ ಎಗ್ನೆಸ್ಟ್ ಕುರಾನ್. ಸಿನಿಮಾ ಮಾಡಿ ತೋರಿಸ್ತೀವಿ ಅಂದರೆ ಬೇಡ ಅಂತ ಹೇಳೋದೇನು, ಆದರೆ ಜನರಿಗೆ ಸತ್ಯ ಏನು ನಡೆದಿದೆ ಅನ್ನೋದನ್ನು ತೋರಿಸ್ಬೇಕು ಅಷ್ಟೇ. ಸತ್ಯ ಏನು ನಡೆದಿದೆ, ಕಾಶ್ಮೀರದಲ್ಲಿ ಏನು ನಡೀತು, ಟೆರರಿಸ್ಟ್ ಏನು ಮಾಡಿದ್ರು, ಅಲ್ಲಿ ಬೇರೆ ಪಂಡಿತರ ಜೊತೆಗೆ ಬೇರೆಯವ್ರಿಗೆಲ್ಲ ಏನೇನು ತೊಂದರೆಗಳಾಗಿದ್ದಾವೆ ಅವೆಲ್ಲ ಹೇಳಬೇಕಲ್ವ. ಆ ಕಾಲದಲ್ಲಿ ಯಾರ್ಯಾರು ಸರ್ಕಾರ ಇತ್ತು, ಏನು ಮಾಡಿದ್ರು, ಅವೆಲ್ಲ ಹೇಳಬೇಕಲ್ಲ. ಹಾಗೇನೆ ಇದನ್ನು ತೋರಿಸ್ಬೇಕು. ಎಂಥದ್ದು ಗುಜರಾತ್ನಲ್ಲಿ ನಡೀತಲ್ಲ, ಲಖೀಂಪುರದಲ್ಲಿ ನಡೀತಲ್ಲ, ಅದನ್ನು ತೋರಿಸೋಣ ಜನಗಳಿಗೆ. ಲಖೀಂಪುರದಲ್ಲಿ ನಡೀತಲ್ಲಪ್ಪ, ಅದನ್ನು ತೋರಿಸೋಣ. ಯಾವ ಧರ್ಮದವರಾದರೂ ಕೂಡ ಕೋಮುವಾದ ಮಾಡಬಾರ್ದು. ಅವರು ಹಿಂದೂ ಧರ್ಮದವ್ರು ಇರ್ಬೋದು, ಕ್ರಿಶ್ಚಿಯನ್ ಧರ್ಮದವ್ರು ಇರ್ಬೋದು, ಮುಸ್ಲಿಂ ಧರ್ಮದವ್ರು ಇರ್ಬೋದು, ಯಾರು ಕೋಮುವಾದಕ್ಕೆ ಮಾಡಕೂಡದು. ಗೊತ್ತಾಯ್ತಾ? ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಗೌರವದಿಂದ ಕಾಣ್ತಕ್ಕಂಥದ್ದನ್ನು ಮಾಡಬೇಕು.